ಇವತ್ತಿನ ದಿವಸ ಬೇಳೆ ಬೀರ್ತಾ ಇದೆ, ಮತ್ತು ಬೆಳೆಯುತ್ತಾ ಇದೆ. ದೇವತೆಗಳು ಬರುವಂತಹ ಸುಳಿವಿಲ್ಲ. ಕಥೆಯ ಮಧ್ಯದಲ್ಲಿ ರಸವನ್ನು ಉಂಟು ಮಾಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಯಕ್ಷಗಾನೋತ್ಸವದ 2ನೇ ವರ್ಷದ ವಾರ್ಷಿಕ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೆಲ್ಲ ನಿಮ್ಮಂತ ಕಲಾಭಿಮಾನಿಗಳೇ ಸಾಕ್ಷಿ. ನಮ್ಮ ಈ ಯಕ್ಷಗಾನೋತ್ಸವದ 2ನೇ ವರ್ಷದ ಉದ್ಘಾಟನೆಯನ್ನು ಮಾಡಿದಂತಹ ಬ್ರಹ್ಮಶ್ರೀ ಉಳಿಯಂತಾಯ ಕೃಷ್ಣವಾಸರ ಇವರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಮಾತ್ರವಲ್ಲದೆ ಇನ್ನೊಬ್ಬರು ಅತಿಥಿಯಾಗಿ ಮಧುರು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ವಿಷ್ಣು ಉಪಾಧ್ಯಾಯ ಇವರಿಗೂ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಮಾತ್ರವಲ್ಲದೆ ಇನ್ನೂರು ಅತಿಥಿ ಉಮೇಶ್ ಎಂ ಸಾಯ ರಂಗ ನಿರ್ದೇಶಕರು ಕಾಸರಗೋಡು ಇವರಿಗೂ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಿಜಿ ಕಾಸರಗೋಡು ಪತ್ರಕರ್ತರು ಇವರಿಗೂ ಅನಂತ ಧನ್ಯವಾದಗಳು. ಅದಲ್ಲದೆ ನಾಟ್ಯ ವಿದುಷಿ ಅನುಪಮ ರಾಘವೇಂದ್ರ ಹುಡುಗುಂಬಲೆ ಇವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತು ಮಾತ್ರವಲ್ಲದೆ ಇನ್ನೊಬ್ಬರು ಅತಿಥಿಯಾಗಿ ಪ್ರಸಾದ್ ತುಂಗ ಬೆಂಗಳೂರು ಇವರು ನಮ್ಮೊಂದಿಗೆ ಸಹಕರಿಸಿದರೆ ಅವರಿಗೂ
ಧನ್ಯವಾದಗಳು. ಒಂದು ಕಾರ್ಯಕ್ರಮ ಯಶಸ್ಸಿನ ಹಿಂದೆ ಸೌಂಡ್ ಮತ್ತು ಬೆಳಕು ಇದು ಇಂಪಾರ್ಟೆಂಟ್ ವಿಷಯ. ಅದನ್ನು ಇವತ್ತು ಅತಿ ಅದ್ಭುತವಾಗಿ ಮಾಡಿಕೊಟ್ಟಂತಹ ಶ್ರೀ ಗಣೇಶ್ ಲೈಟ್ ಅಂಡ್ ಸೌಂಡ್ ಮತ್ತು ಇದರ ಯಜಮಾನಿಗಳು ಎಲ್ಲ ಭಾಗವಹಿಗಳಿಗೂ ಹೃತ್ಪೂರ್ವಕ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ. ಅಷ್ಟು ಮಾತ್ರವಲ್ಲ, ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕ್ಷೇತ್ರದ ಅರ್ಚಕರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಜಮಾರು ಮತ್ತು ಉಳಿಯ ಮನೆಯವರು ಇವರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಅಷ್ಟು ಮಾತ್ರವಲ್ಲ, ನಮಗೆ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿದಂತ ಎಲ್ಲ ಜಾಹೀರಾತು ಮಿತ್ರರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಒಂದು ಕಾರ್ಯಕ್ರಮ ಯಶಸ್ಸಿನ ಹಿಂದೆ ಕಲಾಭಿಮಾನಿಗಳಾದಂಥ ನಿಮ್ಮ ಪ್ರೋತ್ಸಾಹ ಮತ್ತು ನಾವು ಇಷ್ಟು ಜನ ಸೇರ್ತೇವೆ ಅಂತೇಳಿ ಬೇಯಿಸಿರಲಿಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ನೀವು ಬಂದಿದ್ದೀರಿ. ಈ ಪ್ರೋತ್ಸಾಹ ಎಂದು ನಮ್ಮೊಂದಿಗೆ ಇರಲಿ ಅಂತ ಬೇಡುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮಕ್ಕೆ ವೇಷಭೂಷಣಗಳನ್ನು ಒದಗಿಸಿದಂತಹ ದುರ್ಗಾಂಬ ವೇಷಭೂಷಣ ತಂಡ ಇವರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಊಟ ಮಾಡಲು ಬಾಕಿ ಇದ್ದವರು ಅಲ್ಲಿ ಮುಂದೆ ವ್ಯವಸ್ಥೆ ಮಾಡಲಾಗಿದೆ. ಆದಷ್ಟು ಬೇಗ ಹೋಗಿ ಊಟ ಮಾಡಿ ಆಸೀನರಾಗಬೇಕು. ಕಥಾ ಭಾಗವನ್ನು ಮುಂದುವರಿಸಲಿ ಭಾಗವತರಲ್ಲಿ ಗೆಲ್ಲು.